ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಸಂತ ಮತ್ತೇನು ಬರೆದ ಸುವಾರ್ತೆಯಿಂದ ವಾಚನ. ಧರೆಗೆ ಉಪ್ಪು, ಜಗಕ್ಕೆ ಬೆಳಕು. ಈ ಧರೆಗೆ ನೀವೇ ಉಪ್ಪು. ಉಪ್ಪೇ ಸಪ್ಪೆಯಾಗಿ ಬಿಟ್ಟರೆ ಅದಕ್ಕೆ ಇನ್ಯಾವುದರಿಂದ ಪುನಃ ರುಚಿ ಬಂದಿತ್ತು? ಇನ್ನು ಅದು ಆ ಕೆಲಸಕ್ಕೆ ಬಾರದ ವಸ್ತು. ಜನರು ಅದನ್ನು ಆಚೆ ಬಿಸಾಡುತ್ತಾರೆ, ದಾರಿಗರು ಅದನ್ನು ತುಳಿದು ಬಿಡುತ್ತಾರೆ ಅಷ್ಟೇ. ಜಗತ್ತಿಗೆ ನೀವೇ ಜ್ಯೋತಿ. ಬೆಟ್ಟದ ಮೇಲಿನ ಪಟ್ಟಣವನ್ನು ಮುಚ್ಚಿಡಲಾಗದು. ಅಂತೆಯೇ ಯಾರು ದೀಪವನ್ನು ಹಚ್ಚಿ ಬಟ್ಟಲ ಕೆಳಗೆ ಬಚ್ಚಿಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರೆ. ಆಗ ಅದು ಮನೆಯಲ್ಲಿರುವ ಎಲ್ಲರಿಗೆ ಬೆಳಕನ್ನು ಕೊಡುತ್ತದೆ. ಅದೇ ರೀತಿ ನಿಮ್ಮ ಜ್ಯೋತಿ ಜನರ ಮುಂದೆ ಬೆಳಗಲಿ. ಹೀಗೆ ಅವರು ನಿಮ್ಮ ಸತ್ಕಾರ್ಯಗಳನ್ನು ಕಂಡು ಸ್ವರ್ಗದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡಲಿ. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಸತ್ಕರ್ಮಗಳ ಬೆಳಕು ಶುಭ್ರ ಪ್ರಜ್ವಲ. ಪ್ರಭು ಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಚಂದ್ರನಿಗೆ ಬೆಳಕು ಸೂರ್ಯನ ಮುಖೇನ. ಸೂರ್ಯನಿಲ್ಲದೆ ಚಂದ್ರನು ಪ್ರಜ್ವಲಿಸುವುದಿಲ್ಲ. ಚಂದ್ರನಿಗೆ ಸ್ವತಃ ಬೆಳಕೇ ಇಲ್ಲ. ರಾತ್ರಿ ಬೆಳಕಿನಿಂದ ಪ್ರಜ್ವಲ ಕಾಣುತ್ತದೆ. ಇಲ್ಲವಾದಲ್ಲಿ ರಾತ್ರಿಗೆ ಬೆಳಕೇ ಇಲ್ಲ. ರಾತ್ರಿ ಕಗ್ಗತ್ತಲು ಅಂತ ನಾವು ಹೇಳ್ತೇವೆ. ಹಾಗೆಯೇ ಮನುಷ್ಯನ ಸತ್ಕರ್ಮಗಳಿಂದ, ಒಳ್ಳೆಯ ಕೆಲಸಗಳಿಂದ ಮನುಷ್ಯನು ಪ್ರಜ್ವಲಿಸುತ್ತಾನೆ. ಇವತ್ತಿನ ವಾಚನ ಸತ್ಕರ್ಮಗಳಿಂದ ನಮ್ಮ ಜೀವನವನ್ನು ಉದ್ದೀಪನಗೊಳಿಸಿ ದೇವರಿಗೆ ಮಹಿಮೆ ಸಲ್ಲಿಸಲು ದೇವರು ನಮಗೆ ಕರೆ ನೀಡುತ್ತಾರೆ. ಹಳೆಯ ಒಡಂಬಡಿಕೆಯಲ್ಲಿ ಯೆಶಾಯನ ಗ್ರಂಥ 58ನೇ ಅಧ್ಯಾಯ, ಇದರಲ್ಲಿ ಸತ್ಕರ್ಮಗಳಿಂದ ಒಬ್ಬರಿಗೊಬ್ಬರು ಆದರ ನೀಡಲು ಕರೆ ಯೆಶಾಯ ಪ್ರವಾದಿ ನೀಡುತ್ತಾನೆ. ಯೆಶಾಯ ಪ್ರವಾದಿಯು ಸತ್ಕರ್ಮಗಳ ಪಟ್ಟಿಯನ್ನೇ ನೀಡುತ್ತಾರೆ. ಈ ಒಳ್ಳೆಯ ಕೆಲಸಗಳ ವಿವರಗಳನ್ನು ಯೆಶಾಯ ಪ್ರವಾದಿ ಜನರ ಮುಂದೆ ಇಡುತ್ತಾರೆ. ಕೇವಲ ವೈಯಕ್ತಿಕ ಕಲ್ಯಾಣ, ವೈಯಕ್ತಿಕ ಬೆಳವಣಿಗೆ ಸಾಮಾಜಿಕ ಬೆಳವಣಿಗೆ ಆಗುವುದಿಲ್ಲ ಎಂಬುದಾಗಿ ಪ್ರವಾದಿ ಯೆಶಾಯ ತಿಳಿಸುತ್ತಾರೆ. ಸಮಾಜದ ಆರೋಗ್ಯ ಅದು ಬಹಳ ಪ್ರಾಮುಖ್ಯ. ಸಾಮಾಜಿಕ ಸ್ವಾಸ್ಥ್ಯ ಬಹಳಷ್ಟು ಪ್ರಾಮುಖ್ಯವಾದದ್ದು ಎಂಬುದಾಗಿ ಯೆಶಾಯ ಪ್ರವಾದಿ ತಿಳಿಸುತ್ತಾರೆ. ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಆರೋಗ್ಯವಂತನಾಗಿದ್ದು ಸಮಾಜ ಅನಾರೋಗ್ಯವಾಗಿದ್ದರೆ ಆ ಸಮಾಜಕ್ಕೆ ಸ್ವಾಸ್ಥ್ಯ ಇಲ್ಲ, ಆ ಸಮಾಜದಲ್ಲಿ ಆರೋಗ್ಯ ಇಲ್ಲ. ಆದ್ದರಿಂದ ಸಾಮಾಜಿಕ ಆರೋಗ್ಯ ಜೀವನದ ಪ್ರಮುಖ ಕೇಂದ್ರ. ಆ ಸಾಮಾಜಿಕ ಆರೋಗ್ಯವನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ, ಕರ್ತವ್ಯ ಎಂಬುದಾಗಿ ಯೆಶಾಯ ಪ್ರವಾದಿ ತಿಳಿಸುತ್ತಾರೆ. ವೈಯಕ್ತಿಕ ಉಪವಾಸದಿಂದ, ಪ್ರಾರ್ಥನೆಯಿಂದ ಆಧ್ಯಾತ್ಮಿಕ ಬೆಳವಣಿಗೆ ಯಾವಾಗಲೂ ಸಮಾಜದಲ್ಲಿ ಇರುವುದಿಲ್ಲ. ವೈಯಕ್ತಿಕ ಉಪವಾಸದಿಂದ, ಪ್ರಾರ್ಥನೆಯಿಂದ ಆಧ್ಯಾತ್ಮ ಬೆಳವಣಿಗೆ ಸಮಾಜದಾಗುವುದಿಲ್ಲ, ಬದಲು ವೈಯಕ್ತಿಕ ಜೀವನದಾಗುತ್ತದೆ ಎಂಬುದಾಗಿ ಯೆಶಾಯ ಪ್ರವಾದಿ ತಿಳಿಸುತ್ತಾರೆ. ಸಮಾಜದಲ್ಲಿರುವ ಇತರರ ಜೊತೆಗೆ ವ್ಯಾಜ್ಯ, ಕಲಹ, ಗುದ್ದಾಟ ಮಾಡಿದಲ್ಲಿ ಸಾಮೂಹಿಕ ಬೆಳವಣಿಗೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಯೆಶಾಯ ಪ್ರವಾದಿ ನಮ್ಮ ಮುಂದೆ ಇಡುತ್ತಾರೆ. ವೈಯಕ್ತಿಕ ವಿವಾದಗಳನ್ನು ಹುಟ್ಟುಹಾಕಿ ಮನುಷ್ಯನ ಜೊತೆಗೆ ಕಚ್ಚಾಡುತ್ತಾ ಇದ್ದರೆ, ಮನುಷ್ಯನಲ್ಲಿಯೇ ವೈಷಮ್ಯವನ್ನು ಬಿತ್ತಿದರೆ ಆ ಸಮಾಜನೇ ರೋಗಗ್ರಸ್ತ ಸಮಾಜ ಆಗುತ್ತದೆ ಎಂಬುದು ಯೆಶಾಯ ಪ್ರವಾದಿಯ ವಿಚಾರ. ಪ್ರಿಯರೇ, ನಿನ್ನ ಪರರು ಕಷ್ಟ ಭಾವನೆಗಳನ್ನು ಅನುಭವಿಸುವಾಗ ಬೂದಿಯ ಗುಂಡಿಯಲ್ಲಿ ಕುಳಿತುಕೊಳ್ಳುವುದು, ಗೋಣಿ ತೊಟ್ಟು ಗೋಣಿ ಬಟ್ಟೆಯನ್ನು ಉಟ್ಟುಕೊಳ್ಳುವುದು, ಉಪವಾಸ ಮಾಡುವುದು ಎಷ್ಟು ಸಮಂಜಸ
ಎಂಬ ಪ್ರಶ್ನೆಯನ್ನು ಸಮಾಜಕ್ಕೆ, ಮನುಷ್ಯರಿಗೆ ಯೆಶಾಯ ಪ್ರವಾದಿ ತಿಳಿಸುತ್ತಾರೆ. ಪ್ರಿಯರೇ, ಪ್ರಾಣಿಗಳನ್ನು ಮುದ್ದಿಸುತ್ತದೆ, ಗುಬ್ಬಚ್ಚಿ ಮರಿಗುಬ್ಬಚ್ಚಿಗೆ ಆಹಾರ ತಿನ್ನಿಸುತ್ತದೆ. ತಾನು ಉಪವಾಸವಿದ್ದರೂ ಮಂಗಗಳಿಗೆ ತಾಯಿ ಮಂಗ ಆಹಾರ ಕೊಡುವುದರಲ್ಲಿಯೇ ಸಂತೋಷ ಪಡುತ್ತದೆ. ಮನುಷ್ಯರೇಕೆ ಒಬ್ಬರಿಗೊಬ್ಬರು ದ್ವೇಷಿಗಳು? ದೇವರ ಸ್ವರೂಪ ಹೋಲಿಕೆಯಲ್ಲಿ ಸೃಷ್ಟಿಯಾದ ಮನುಷ್ಯ ಇನ್ನೊಬ್ಬನನ್ನು ದ್ವೇಷಿಸುವುದು ಯಾಕೆ? ಇನ್ನೊಬ್ಬನ ಜೊತೆಗೆ ಬೇರ್ಪಡಿಸುವ ವಿಚಾರಗಳು ಯಾಕೆ? ಈ ದ್ವೇಷ ಎಲ್ಲಿಂದ ಹುಟ್ಟಿತು ಎಂಬ ವಿಚಾರ ನಮ್ಮ ಕಣ್ಮುಂದೆ ಯೆಶಾಯ ಪ್ರವಾದಿ ಇಡುತ್ತಾರೆ. ಅನ್ಯಾಯ ಮಾಡಿದಲ್ಲಿ ನ್ಯಾಯದಾನ ಮಾಡುವುದು, ಶೋಷಣೆ ಮಾಡಿದಲ್ಲಿ ಸ್ನೇಹತನ ತೋರಿಸುವುದು, ಹಸಿದವರಿಗೆ ಅನ್ನ ಹಾಕುವುದು, ನೆಲೆಯಿಲ್ಲದವರಿಗೆ ಆಶ್ರಯ ನೀಡುವುದು, ಇದುವೇ ನಿಜವಾದ ಉಪವಾಸ ಎಂಬುದಾಗಿ ಯೆಶಾಯ ಪ್ರವಾದಿ ಪ್ರತಿಪಾದಿಸುತ್ತಾರೆ. ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ನೀವು ಸೂರ್ಯನಂತೆ ಪ್ರಜ್ವಲಿಸುವಿರಿ ಎಂದು ದೇವರ ವಾಕ್ಯ ಪ್ರಭು ಯೆಶಾಯ ಪ್ರವಾದಿಯ ಬಾಯಿಯ ಮುಖಾಂತರ ಪ್ರಕಟಣೆಗೊಳ್ಳುತ್ತದೆ. ಪ್ರಿಯರೇ, ಸತ್ಕರ್ಮ ಸದ್ಗುಣವಂತ ವ್ಯಕ್ತಿ ನೀರೆರೆದ ತೋಟದಂತೆ ಬತ್ತಿ ಹೋಗದ ಬುಗ್ಗಿಯಂತೆ ಇರುವನು ಎಂಬ ಹೋಲಿಕೆ ಬೈಬಲ್ ನೀಡುತ್ತದೆ. ಎಂಥ ಅರ್ಥಪೂರ್ಣ ವಾಕ್ಯ ಇದು. ಸತ್ಕರ್ಮ ಸದ್ಗುಣವಂತ ವ್ಯಕ್ತಿ ನೀರೆರೆದ ತೋಟದಂತೆ ಬತ್ತಿ ಹೋಗದ ಬುಗ್ಗಿಯಂತೆ ಯಾವಾಗಲೂ ಶುಭ್ರ, ಶುದ್ಧ, ಆರೋಗ್ಯವಂತ, ಗುಣವಂತ, ಸದ್ಗುಣವಂತ, ದೈವಿಕ ಪ್ರತೀಕ ಎಂಬುದಾಗಿ ಬೈಬಲಿನ ಪ್ರತಿಪಾದನೆ. ಇವತ್ತಿನ ಶುಭ ವಾರ್ತೆಯಲ್ಲಿ ಒಳ್ಳೆಯ ಗುಣಗಳು, ಒಳ್ಳೆಯ ಕೆಲಸಗಳು ಶಿಷ್ಯಂದಿರ ಜೀವನದಲ್ಲಿ ಬೆಳಕು ನೀಡಲು ಸಹಕಾರಿಯಾಗುತ್ತದೆ ಎಂಬುದಾಗಿ ನಮಗೆ ಅರಿವು ಆಗುತ್ತದೆ. ಸದ್ಗುಣವಂತ, ಸತ್ಕಾರ್ಯ ಮಾಡುವ ಶಿಷ್ಯ ತನ್ನ ಬೆಳಕನ್ನು ಜನರಲ್ಲಿಗೆ ಹಾಯಿಸುತ್ತಾನೆ ಮತ್ತು ಸೃಷ್ಟಿ ದೇವರಿಗೆ ಮಹಿಮೆ ಸಲ್ಲಿಸುತ್ತಾನೆ. ಇಂತಹ ಸದ್ಗುಣವಂತ ಜೀವನ ಸ್ಪರ್ಶದಿಂದ ಅವರ ಜೊತೆ ಬೆರೆತವರು ಉಪ್ಪಿನಂತೆ ರುಚಿದಾಯಕ ವ್ಯಕ್ತಿಗಳಾಗುತ್ತಾರೆ ಎಂದು ಯೇಸು ತಿಳಿಸುತ್ತಾರೆ. ನೀವೇ ಜಗತ್ತಿಗೆ ಬೆಳಕು, ನೀವೇ ಈ ಜಗತ್ತಿಗೆ ರುಚಿ ಕೊಡುವ ಉಪ್ಪು ಎಂಬ ವ್ಯಾಖ್ಯಾನ ದೇವರು ಪ್ರಭು ಯೇಸು ಕ್ರಿಸ್ತರು ಮನುಷ್ಯರಿಗೆ ನೀಡುತ್ತಾರೆ. ಯೇಸು ತನ್ನ ಒಳ್ಳೆಯ ಕೆಲಸಗಳಿಂದ ಜಗತ್ತಿಗೆ ಜ್ಯೋತಿಯಾದರು, ಇತರರ ಜೀವನಕ್ಕೆ ರುಚಿಯನ್ನು ತಂದರು. ಅವರು ಹೆಜ್ಜೆ ಇಟ್ಟ ಭೂಮಿಯಲ್ಲಿ ದೇವರ ಸಾಮ್ರಾಜ್ಯವನ್ನು ಸ್ಥಾಪಿಸುವುದು ಪ್ರಭು ಯೇಸುವಿನ ಉದ್ದೇಶವಾಗಿತ್ತು. ಅದ್ಭುತವಾದ ಸೃಷ್ಟಿ, ಅದ್ಭುತವಾದ ವೈವಿಧ್ಯತೆಯಿಂದ ಕೂಡಿದ ಸೃಷ್ಟಿಯು ಮನುಷ್ಯನ ಆನಂದಕ್ಕೆ, ಸರ್ವರ ಒಳಿತಾಗಿ ಇರಲು ಪ್ರಭು ಯೇಸು ಇಂಗಿತವನ್ನು ವ್ಯಕ್ತಪಡಿಸುತ್ತಾರೆ. ಆದುದರಿಂದ ಇಂತಹ ದೇವರ ಸಾಮ್ರಾಜ್ಯದ ವಾತಾವರಣ ನಮ್ಮ ಮಧ್ಯೆ ಇದೆಯಾ ಎಂಬುದಾಗಿ ಪ್ರಶ್ನೆ ಕೇಳೋಣ. ಈ ಸಾಮ್ರಾಜ್ಯವನ್ನು ಕೆಟ್ಟ ಕೆಲಸಗಳಿಂದ ನಾವು ಮುಚ್ಚಿಟ್ಟಿದ್ದೇವೆ ಎಂಬುದಾಗಿ ನಾವು ಇವತ್ತು ಗಮನಿಸಬೇಕು. ಕೇವಲ ಬೆರಳೆಣಿಕೆಯ ಜನರ ಕುಕೃತ್ಯಗಳಿಂದ, ಕೆಟ್ಟ ಕೆಲಸಗಳಿಂದ ದೇಶವನ್ನು ಕೆಡವಲು ನಾವು ಪ್ರಯತ್ನಿಸುತ್ತೇವೆಯೋ? ಜಗತ್ತಿನಲ್ಲಿ ಇವತ್ತು 82 ಕೋಟಿ ಜನರು ಹಸಿವಿನಿಂದ ಬಳಲುವಾಗ ಭಾರತದಲ್ಲಿ 27 ಕೋಟಿ ಅತೀ ಬಡತನದಿಂದ ಬಳಲುವವರಿದ್ದಾರೆ. 1 ನಿಮಿಷದಲ್ಲಿ 2.5 ಕೋಟಿ ಆದಾಯ ಗಳಿಸುವ ಅತಿ ಶ್ರೀಮಂತ ಜನರಿದ್ದಾರೆ. ಭಾಳ ಬೇಸರದ ವಿಚಾರ. ಒಂದು ಕಡೆ ಜನರು ತುತ್ತುವನ್ನು ಇಲ್ಲದೆ ಹಸಿ ಹೊಟ್ಟೆಯಲ್ಲಿ ಮಲಗುವವರು ಕೋಟ್ಯಾಂತರ ಮಂದಿ. ಹಾಗೆಯೇ 27 ಕೋಟಿ ಜನರು ಬಡತನದಿಂದ ಬಳಲುವಾಗ ಒಂದೇ 1 ನಿಮಿಷದಲ್ಲಿ 2.5 ಕೋಟಿ ಆದಾಯ ಗಳಿಸುವ ಶ್ರೀಮಂತರಿರುವುದು. ಅಂದರೆ ಮೇಲೆ ನಮ್ಮ ಸಮಾಜದ ಸ್ವಾಸ್ಥ್ಯ ಎಲ್ಲಿ ತಲುಪಿದೆ? ನಮ್ಮ ಸಮಾಜ ಆರೋಗ್ಯವಂತವಾಗಿದೆಯಾ ಅಥವಾ ಪೀಡನೆಯಿಂದ ಅಸ್ವಸ್ಥವಾಗಿದೆಯಾ ಎಂದು ನಾವು ಕೇಳೋಣ.
ಕೆಲವು ವರ್ಷಗಳ ಹಿಂದೆ ಕೇರಳದಲ್ಲಿ ಹಸಿವಿನಿಂದಿರುವ ಒಬ್ಬ ಯುವಕ ಅಂಗಡಿಯಿಂದ ಕಳವು ಮಾಡಿದ ಸಮಯದಲ್ಲಿ ಅವನನ್ನು ಆ ಸಮಯದಲ್ಲಿ ಅವನನ್ನು ನೋಡಿದ ಜನರು, ಅಂಗಡಿಯವರು, ಉಳಿದವರು ಆ ಮನುಷ್ಯನನ್ನು ಗುದ್ದಿ ಜಜ್ಜಿ ಘೋರವಾದ ಹಿಂಸೆಯನ್ನು ಕೊಟ್ಟು ಆ ವ್ಯಕ್ತಿಗೆ ದೌರ್ಜನ್ಯ ಮಾಡಿದ್ದನ್ನು ನಾವು ಕೇಳಿದ್ದೇವೆ. ಕೇವಲ ಅತೀ ಬಡತನದ ಹಿನ್ನೆಲೆಯಿಂದ ಬಂದ ಈ ಯುವಕ ಹಸಿದಿದ್ದಾಗ ಬ್ರೆಡ್ಗಾಗಿ ಅಂಗಡಿಗೆ ಹೋದದ್ದು. ಆ ಒಂದೇ ಒಂದು ಕಾರಣಕ್ಕೆ ಆ ವ್ಯಕ್ತಿಯನ್ನು ಎಲ್ಲರ ಜೊತೆ ಸೇರಿ ಹಿಂಸೆ ಕೊಟ್ಟದ್ದು. ಆ ದುರ್ಘಟನೆ ನಾವು ನೆನಪಿಸೋಣ. ಸ್ಥಳಕ್ಕಾಗಿ ಕುಟುಂಬದಲ್ಲಿ ಕಲಹಗಳನ್ನು ಕಾಣುತ್ತೇವೆ. ತಂದೆ ತಾಯಿಗಳನ್ನು, ಮುದಿಪ್ರಾಯದಲ್ಲಿರುವ ಪೋಷಕರನ್ನು, ರೋಗದ ಬವಣೆಗಳಿಗೆ ತುತ್ತಾದ, ಹಾಸಿಗೆ ಹಿಡಿದ ಹಿರಿಯರನ್ನು ನೋಡದ ಎಷ್ಟೋ ಮಕ್ಕಳು ತಂದೆ ತಾಯಿ ಸತ್ತ ನಂತರ ಅಥವಾ ಅವರು ಅಸಹಾಯಕರಾಗಿರುವಾಗ ಅಥವಾ ಕೇವಲ ಕೆಲವು ದಿನಗಳು ಸಾಯಲಿಕ್ಕಿರುವಾಗ ಈ ಮಕ್ಕಳು ಆ ಸ್ಥಳಕ್ಕೋಸ್ಕರ ಏನೂ ಲಾಲನೆ ಪೋಷಣೆ ಮಾಡದ, ಯಾವುದೇ ರೀತಿಯ ಪ್ರೀತಿಯನ್ನು ತೋರಿಸದ, ಒಂದು ಚೊಕ್ಕಾಸು ಪುಡಿಕಾಸು ಖರ್ಚು ಮಾಡದ ಮಕ್ಕಳು ಆ ತಂದೆಯ ಪಾಲಿಗಾಗಿ ಜಗಳ ಮಾಡುವುದು, ದ್ವೇಷ ಮಾಡುವುದು, ಲಕ್ಷಾಂತರ ಹಣ ಆ ದ್ವೇಷಕ್ಕೆ, ಆ ಆಶೆಗೆ ಬಲಿಯಾಗಿ ಕೋರ್ಟ್ ಕಚೇರಿಗಳಲ್ಲಿ ಆ ಹಣವನ್ನು ಸುರಿಸುವುದು ನಾವು ನೋಡುತ್ತೇವೆ. ಸ್ಥಳದ ಆಶೆಗಾಗಿ ಕುಟುಂಬದ ನೆಮ್ಮದಿಯನ್ನೇ, ಬಾಂಧವ್ಯವನ್ನೇ ಕಳೆದುಕೊಳ್ಳುವ ಎಷ್ಟೋ ಕುಟುಂಬಗಳು, ಛಿದ್ರವಾಗುವ ಕುಟುಂಬಗಳನ್ನು ನಾವು ಕಾಣುತ್ತೇವೆ. ಸ್ಥಳದ ಭೂಮಿಯ ಆಶೆಗಾಗಿ ಕುಟುಂಬದ ಬಾಂಧವ್ಯ ಇಲ್ಲ, ಕುಟುಂಬದ ಸಾಂಗತ್ಯ ಇಲ್ಲ, ಕುಟುಂಬದ ಸಂಬಂಧ ಇಲ್ಲ, ಕುಟುಂಬದಲ್ಲಿ ಭಿನ್ನಹ, ಕಲಹ, ವ್ಯಾಜ್ಯ. ಕೋರ್ಟು ಕಚೇರಿಗಳಲ್ಲಿ ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿಗೆ ಧಾವಿಸುವುದು ಪೋಷಕರ ಆಶೆಯಿಂದ ಅಲ್ಲ, ಕೇವಲ ಸ್ಥಳದ ಆಶೆಯಿಂದ ಕುಟುಂಬದ ಬಾಂಧವ್ಯವನ್ನೇ ನಾಶಪಡಿಸುವುದು ನಾವು ನೋಡುತ್ತೇವೆ. ಮೋಸ ವಂಚನೆ ಪ್ರಿಯರೇ ಪ್ರತಿ ನಿಮಿಷಕ್ಕೊಮ್ಮೆ ನಮ್ಮ ಅರಿವಿಗೆ ಬರುತ್ತದೆ. ಮೋಸ ವಂಚನೆಯ ವಿಷಯಗಳನ್ನು, ಘಟನೆಗಳನ್ನು ನಾವು ದೃಶ್ಯ ಮಾಧ್ಯಮಗಳಲ್ಲಿ, ವಾರ್ತಾಪತ್ರಿಕೆಗಳಲ್ಲಿ, ಮೊಬೈಲ್ ವಾಟ್ಸಪ್ಗಳಲ್ಲಿ ನಾವು ಓದುತ್ತಾ ಇದ್ದೇವೆ. ಹತ್ತಿರ ಸಂಬಂಧಿಕರೇ, ಪತಿ ಪತ್ನಿಯಂದಿರೇ, ಮಕ್ಕಳು ತಾಯಂದಿರು, ಅಪ್ಪ ಮಕ್ಕಳು, ಕುಟುಂಬದವರು, ಪ್ರೇಮಿಗಳು, ಇವರ ಮಧ್ಯೆನೇ ಮೋಸ ವಂಚನೆ ನಡೆಯುವುದು. ಅಂದ ಮೇಲೆ ಈ ವಿಶ್ವಾಸ, ನಂಬಿಕೆ, ಸಂಬಂಧ ಎಲ್ಲಿ ಹೋಯಿತು ಪ್ರಿಯರೇ? ಈ ಮೋಸ ವಂಚನೆಯ ತುಣುಕುಗಳು, ಘಟನೆಗಳು ಕೇವಲ ಇತ್ತೀಚಿನ ದಿನಗಳಲ್ಲಿ ನಮಗೆ ಕಾಣುವುದಲ್ಲ, ಅಥವಾ ಮನುಷ್ಯ ಆಧುನಿಕತೆಯಲ್ಲಿ ಬೆಳೆಯುವಾಗ ಬರುವ ವಿಚಾರಗಳು ಅಲ್ಲ. ಮೊದಲಿನಿಂದಲೂ ಇಂಥ ಮೋಸಗಾರಿಕೆ, ವಂಚನೆ ಇತ್ತು. ಪಾಂಡವರು ಕೌರವರು ಜಗಳಾಡುವ ಸಮಯದಲ್ಲಿ ಒಂದು ಸ್ವರ ಅವರಿಗೆ ಅಲ್ಲಿ ಕೇಳುತ್ತದೆ. ಒಂದು ಅನೌನ್ಸ್ಮೆಂಟ್ ಅಲ್ಲಿ ಆಗ್ತದೆ. ಅನೌನ್ಸ್ಮೆಂಟ್ ಏನಂದರೆ, ಅಶ್ವತ್ಥಾಮ ಆನೆ ಸತ್ತು ಹೋಯಿತು ಅಂತ. ಆದರೆ ಆನೆ ಎಂಬ ಶಬ್ದ ಬರುವಾಗ ಅದು ಮೆಲ್ಲ ನಿಧಾನ ಧ್ವನಿಯಲ್ಲಿ ಅನೌನ್ಸ್ ಆಗ್ತದೆ. ಅಶ್ವತ್ಥಾಮ ಆನೆ ಸತ್ತು ಹೋಯಿತು. ಆನೆ ಎಂಬ ಶಬ್ದ ಬಹಳಷ್ಟು ನಿಧಾನವಾಗಿ ಅನೌನ್ಸ್ಮೆಂಟ್ ಆಗುವುದು. ಅಶ್ವತ್ಥಾಮ ಎಂಬ ಶಬ್ದ ಜೋರಾಗಿ ಹೇಳುವುದು,
ಸತ್ತು ಹೋಯಿತು ಎಂಬ ಶಬ್ದ ಇನ್ನು ಜೋರಾಗಿ ಹೇಳುವುದು. ದ್ರೋಣಾಚಾರ್ಯರಿಗೆ ಆನೆ ಎಂಬ ಶಬ್ದ ಕೇಳುವುದಿಲ್ಲ. ದ್ರೋಣಾಚಾರ್ಯರ ಕಿವಿಗೆ ಬೀಳುವುದು ಶಬ್ದ ಅಶ್ವತ್ಥಾಮ ಸತ್ತು ಹೋದ, ಆ ಶಬ್ದ ಕೇಳಿದಾಗೆ ಆಗ್ತದೆ. ಆದ್ದರಿಂದ ಅಷ್ಟು ಬಲಿಷ್ಠ ದ್ರೋಣಾಚಾರ್ಯ ಈ ವಿಚಾರ ಕೇಳಿದ ತಕ್ಷಣ ಕಂಗಾಲಾಗುತ್ತಾನೆ. ಬೇಸರದಿಂದ ಉತ್ಸಾಹ ಇರದೆ ಒಂದು ರೀತಿಯ ನಿರುತ್ಸಾಹ, ಜಿಗುಪ್ಸೆ ಅವನಿಗೆ ಬರುತ್ತದೆ. ಇದೇ ಕಾರಣಕ್ಕಾಗಿ ಕೌರವರು ಸೋಲುತ್ತಾರೆ. ಪ್ರಿಯರೇ, ಮೋಸ ವಂಚನೆ ಅನಾದಿ ಕಾಲದಿಂದಲೂ ಇದೆ. ಆದ್ದರಿಂದ ನಮ್ಮ ಜೀವನದಲ್ಲಿ ನಾವು ಕುಕೃತ್ಯಗಳಿಂದ, ಕೆಟ್ಟ ಕೆಲಸಗಳಿಂದ ಕತ್ತಲಾಗಿ ಇರುವುದಲ್ಲ, ಕತ್ತಲಲ್ಲಿ ಇರುವುದಲ್ಲ, ಕತ್ತಲ ಜನರಾಗುವುದಲ್ಲ. ಅದರ ಬದಲು ಸೂರ್ಯನಂತೆ ಕಂಗೊಳಿಸಬೇಕು, ಬೆಳಕಾಗಬೇಕು, ರುಚಿಯಾಗಬೇಕು, ಜನರಿಗೆ ಹಿತ ಕೊಡಬೇಕು, ಜನರಿಗೆ ಜ್ಯೋತಿ ಆಗಬೇಕು ಎಂಬುದಾಗಿ ದೇವರ ವಾಕ್ಯಗಳು ನಮಗೆ ತಿಳಿಸುತ್ತವೆ. ಪ್ರಭು ಯೇಸುವಿನ ಈ ಶುಭ ನುಡಿಗಳನ್ನು ನಾವು ಕೇಳುತ್ತಾ ದೇವರ ಸಾಮ್ರಾಜ್ಯದಲ್ಲಿ ಶುಭ ಗ್ರಹಗಳಾಗುವ, ಮಿನುಕುವ ಧಾರೆಗಳಾಗುವ, ದೇವರ ಆಯುಷ್ಯ ನಮ್ಮ ಜೀವನದಲ್ಲಿರುವುದು, ದೇವರು ಕೊಟ್ಟ ಆಯುಷ್ಯ, ದೇವರು ಕೊಟ್ಟ ಬಾಳುವಿಕೆ, ಅವರ ಆಶೀರ್ವಾದ ನಮ್ಮ ಜೀವನದಲ್ಲಿ ಇರುವುದು ಒಳ್ಳೆಯ ಕೆಲಸ ಮಾಡಲು, ಸತ್ಕರ್ಮಗಳನ್ನು ಮಾಡಲು, ಆ ಕೆಲಸಗಳನ್ನು ನಾವು ಮಾಡಲು ನಮ್ಮ ಜೀವನವನ್ನು ಪ್ರಭು ಯೇಸುವಿಗೆ ಸಮರ್ಪಿಸುವ. ಪಿತಾ, ಸುತ, ಪವಿತ್ರಾತ್ಮನ ನಾಮದಲ್ಲಿ ಆಮೇನ್.